ಯೆನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ವತಿಯಿಂದ ಯೆನಪೋಯ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋಯೂರಾಲಜಿ ಮತ್ತು ಆಸ್ಪತ್ರೆಯ ಆಡಳಿತದಿಂದ ವಿಶ್ವ ಮಹಿಳಾ ದಿನಾಚರಣೆ ಮತ್ತು ವಿಶ್ವ ಕಿಡ್ನಿ ದಿನಾಚರಣೆ ಯೆನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಭಾಂಗಣದಲ್ಲಿ ಆಚರಿಸಲಾಯಿತು. ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಉಪಾಧ್ಯಕ್ಷೆ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿಶ್ವ ಮಹಿಳಾ ದಿನಾಚರಣೆ ಮತ್ತು ವಿಶ್ವ ಕಿಡ್ನಿ ದಿನಾಚರಣೆ ಒಂದೇ ದಿನ ಆಚರಿಸುವುದು ವಿಶೇಷ. ಅದಕ್ಕೆ ಖಂಡಿತವಾಗಿಯೂ ಒಂದಕ್ಕೊಂದು ಸಂಬಂಧವಿದೆ. ಒಂದು ಹೆಂಗಸು 2 ಕಿಡ್ನಿಗೆ ಸಮ. ಹೆಂಗಸರು ನಿಜವಾಗಿಯೂ 2 ಬದುಕನ್ನು ಬದುಕುತ್ತಿದ್ದಾರೆ. ಕೆಲಸದ ಸಮಯದಲ್ಲಿ ಗಂಡಸರಿಗೆ ಸಮಾನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಮನೆಯಲ್ಲಿ ಹೆಂಗಸಾಗಿ ಕೆಲಸ ಮಾಡುತ್ತಾರೆ ಎಂದರು. 50-50 because men to women ratio in India is almost 50%. Almost 50%. Then it is why we are not there in the leading doctors, leading police, leading teachers everywhere. Don't worry, it's not about just medical profession. This is what I thought about. That's what I knew, that at the age of 16, this is going to be my height. And I read somewhere, if you are born poor, it's not your mistake. But if you die poor, it's your mistake. Similarly, I thought I am born 5 feet. No, I mean born as a baby. But since 7th standard, I'm like this only. Okay, in 7th standard I was in 5th bench telling that she is very tall. After that I came to 2nd bench, then 1st bench. Lifetime it is 1st bench. ಯೆನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹಬೀಬಾ ರಹಮಾನ್ ಎಎ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. Good words about Yenopoya University and the management. But along with the good tasty cookies, madam, we also provide very quality education here also. And most yes madam, and about the women empowerment, so most of the majority of the programs, more students join us are ladies. Women are joining the most of the programs. ಯೆನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಖರೀದಿ ವಿಭಾಗದ ನಿರ್ದೇಶಕಿ ಸುರ್ಮಿ ಫರಾದ್ ಯೆನಪೋಯ, ಮಂಗಳೂರು ನಗರ ಸಂಚಾರಿ ಎಸಿಪಿ ನಜ್ಮಾ ಫಾರೂಕಿ, ಮಂಗಳೂರು ನಗರ ಸಿಸಿಆರ್ಬಿ ಎಸಿಪಿ ಗೀತಾ ಕುಲಕರ್ಣಿ, ಮಂಗಳೂರು ದಕ್ಷಿಣ ಎಸಿಪಿ ಧನ್ಯಾ ನಾಯಕ್, ಯೆನಪೋಯ ಅಲೈಡ್ ಅಂಡ್ ಹೆಲ್ತ್ ಕೇರ್ ಪ್ರೊಫೆಷನ್ಸ್ ಡೀನ್ ಡಾಕ್ಟರ್ ಸುನೀತಾ ಸಲ್ದಾನಾ, ನೆಫ್ರಾಲಜಿ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಸಂತೋಷ್ ಪೈ ಬಿಎಚ್ ಹಾಗೂ ಮೊಹಮ್ಮದ್ ಸಾಬಿತ್ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಿಡ್ನಿ ದಾನ ಮಾಡಿದ ದಾನಿಗಳನ್ನು ಸನ್ಮಾನಿಸಲಾಯಿತು. ನೆಲಿಶಾ ಮೆಲಿಟಾ ಕ್ಯಾರೆಲ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ನೆಲ್ವಿನ್ ನೆಲ್ಸನ್ ಸ್ವಾಗತಿಸಿದ್ರು. ಡಾಕ್ಟರ್ ಮುಜೀಬುರ್ ರಹಮಾನ್ ವಂದಿಸಿದ್ರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.